ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಕಾಮಗಾರಿಗಳಲ್ಲಿ ಶೇಕಡಾ 40ರಷ್ಟು ಕಮಿಷನ್ ಪಡೆಯುತ್ತಾ ಇದ್ದಾರೆ ಎನ್ನುವ ಆರೋಪವನ್ನು ಮಾಡಿರುವಂತಹ ಸಂತೋಷ್ ಪಾಟೀಲ್ ಅವರು ಉಡುಪಿಯ ಲಾಡ್ಜ್ ಒಂದರಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದು ದೃಢಪಟ್ಟಿದ್ದು ಈ ಕುರಿತಂತೆ ಶೀಘ್ರವೇ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸಲಾಗುವುದು ಎಂದು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಹೇಳಿದ್ದಾರೆ. ಸಂತೋಷ್ ಪಾಟೀಲ್ ಸಾವಿನ ಕುರಿತಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಸಂತೋಷ್ ಪಾಟೀಲ್ ಹಾಗೂ ಜೊತೆಗೆ ಇಬ್ಬರು ಉಡುಪಿಗೆ ಆಗಮಿಸಿದರು. ಇನ್ನು ತನಿಖೆಗೆ ಸಂಬಂಧಿಸಿ ಮಂಗಳೂರಿನಿಂದ FSL ಟೀಮ್ ಮಂಗಳೂರಿನಿಂದ ಬರ್ತಾ ಇದೆ. ಊರಿನಿಂದ ಅವರ ಸಂಬಂಧಿಕರು ಕೂಡ ಬರ್ತಾ ಇದ್ದಾರೆ. ಆದರೆ ಇದು ನೇಣು ಬಿಗಿದು ಮಾಡಿದ ಆತ್ಮಹತ್ಯೆ ಅಲ್ಲ ಎಂದು ಹೇಳಿದ್ದಾರೆ. ಮರಣೋತ್ತರ ಪರೀಕ್ಷೆಯನ್ನ ಉಡುಪಿಯಲ್ಲಿ ನಡೆಸಲಾಗುವುದು ಎಂದ ಅವರು, ನಾವು ಸಂಬಂಧಿಕರಿಗಾಗಿ ಕಾಯ್ತಾ ಇದ್ದೇವೆ. ಅವರು ಬಂದ ಬಳಿಕವೇ ಮುಂದುವರಿಸ್ತೇವೆ. ಅವರ ಸ್ನೇಹಿತರ ವಿಚಾರಣೆಯನ್ನ ಮಾಡ್ತಾ ಇದ್ದೇವೆ. ಸದ್ಯ ಕೊಠಡಿಗೆ ಬೀಗವನ್ನು ಹಾಕಲಾಗಿದ್ದು ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನು ನಡೆಸ್ತೇವೆ ಎಂದರು. ಸಂತೋಷ್ ಪಾಟೀಲನವರು ಮೃತಪಟ್ಟಿರೋದು ಕಂಡು ಬಂದಿದೆ. ಈ ಕುರಿತಂತೆ ಅವ್ರ ಜೊತೆ ಇಲ್ಲಿದ್ದಂಥ ಇಬ್ಬರು ಸ್ನೇಹಿತರು ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ರಿ. ಮಂಗಳೂರಿಂದ FSL ಟೀಮ್ ಅಂತ ಬರ್ತಾ ಇದೆ. ನಂತರ ಅವರು ಸಂಬಂಧಿಕರು ಸಹ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರೆಲ್ಲ ಬಂದ ನಂತರ ನಾವು ಮುಂದಿನ ಕ್ರಮ ತಗೊಂಡು ಹೇಗೆ ಮೃತಪಟ್ಟರು ಗೊತ್ತಿಲ್ಲ. ಅದು ನಾವು FSL ಅವರಲ್ಲಿ ಬರಬೇಕು. ನಾವಿನ್ನು ಕಾರ್ಡನ್ ಮಾಡಿದ್ವಿ, ರೂಮೆಲ್ಲ ಕಾರ್ಡನ್ ಮಾಡಿದ್ದೀವಿ, ನಾವು ಸೀಲ್ ಮಾಡಿದ್ದೀವಿ ರೂಮ್ನಲ್ಲಿ. ಸೊ FSL ಅವ್ರು ಬಂದ ನಂತರ ನಾವು ಒಂದು ಅದು ವಿಚಾರಣೆ ಮಾಡ್ತಾ ಇದ್ದೀವಿ. ಇವಾಗೆಲ್ಲ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಮಾಡ್ತಾರೆ, ಅವ್ರಿಗೂ ವಿಚಾರಣೆ ಮಾಡ್ತಾ ಇದ್ದಾರೆ. ಅದನ್ನೇ ವಿಚಾರಣೆ ಮಾಡ್ತಾರೆ. ಇವಾಗ ತನಿಖಾಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದೇ ವೇ ಇದ್ದಾರೆ, ಬರ್ತಾರೆ. ಅಟ್ ದ ಸೇಮ್ ಟೈಮ್ ಅವ್ರ ಸಂಬಂಧಿಕರು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ವೇಟ್ ಮಾಡಿ ಹೌದು ಬಂದ ನಂತರ ನಾವು ಸಂಬಂಧಿಕರು ನಮ್ಮ ಐವರು ಫೋನ್ ಮಾಡಿದ್ರೆ ಬರ್ತಾರೆ ಅಂತ ಹೇಳಿದ್ದಾರೆ. ಉಡುಪಿಗೆ ಬಂದಿದೆ. ಹೇಗೆ ಒಳಗೆ ಹೇಗಿದೆ ಅಂತ ನಾವು ಯಾರು ನೋಡಿಲ್ಲ. ಒಳಗಡೆ ರೂಮ್ನ ಸೀಲ್ ಮಾಡಿದ್ದೀವಿ. FSL ಅವ್ರು ಬರಲಿ. FSL ಅವ್ರು ಬಂದ ಮೇಲೆ ನಾವು ನಂತರ ಪ್ರೊಸೀಜರ್ ಗೊತ್ತಿಲ್ಲ. ಅದನ್ನ FSL ಅವ್ರಿಗೆ ಬನ್ನಿ ಅಂತ ಗೊತ್ತಾಗಲ್ಲ. ಇಲ್ಲ ಹಂಗಿಲ್ಲ, ಗೊತ್ತಿಲ್ಲ. ಯಾಕೆ ಉಡುಪಿಗೆ ಯಾಕೆ ಬಂದ್ರು ಅಂತ ಅದು ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ಏನು ಮಾಹಿತಿ ಗೊತ್ತಿಲ್ಲ. ಇವಾಗ ಸಂಬಂಧಿಕರು ಬರ್ತಾರೆ. ನಂತರ ಅವ್ರು ಒಟ್ಟಿಗಿದ್ದಂಥ ಇಬ್ಬರು ಸ್ನೇಹಿತರು ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತೀವಿ. FSL ಟೀಮ್ ಬರ್ತದೆ. FSL ಟೀಮ್ ಬಂದ ನಂತರ ಅವರೊಟ್ಟಿಗೆ ನಾವು ಮಾಡಿಸಿ ಇಲ್ಲೇ ಮಾಡಿಸಿ ಅದು ನಿರ್ಧಾರ ತಗೊಂಡು ಮಾಡಿ. ಇಲ್ಲ ಆ ಸಂಬಂಧಿಕರು ಬರಲಿ. ಬಂದ ತಕ್ಷಣ ನಾವು ಅದು ಇನ್ಕ್ವೆಸ್ಟ್ ಎಲ್ಲ ಮಾಡಿ ಅವ್ರು ಬರೋ ತನಕ ಬಂದಿಡಬೇಕು ಅಂತ ಹೇಗೆ ಅದು ಆ್ಯಕ್ಚುಲಿ ಅಲ್ಲ, ಅವ್ರು ಬರ್ತೀನಿ ಅಂತ ಹೇಳಿದರೆ ಆ ಕಾರಣಕ್ಕೋಸ್ಕರ ನಾವು ಅದನ್ನ ರೂಮ್ನ ಬಾಡಿ ಎಸ್ ಫ್ಯಾಮಿಲಿ ಮೆಂಬರ್ಸ್ ಬರ್ತೀನಿ ಅಂತ ಹೇಳಿದ ಕಾರಣಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ. ಫ್ಯಾಮಿಲಿ ಮೆಂಬರ್ಸ್ ಬಂದ ನಂತರ FSL ಅವ್ರು ಬರ್ತಾರೆ. FSL ಅವರು ಒಟ್ಟಿಗೆ ಮತ್ತು ಹಿಂದೆ ತಜ್ಞರ ಒಟ್ಟಿಗೆ ನಾವೆಲ್ಲ ಒಳಗೆ ಲಾಡ್ಜಲ್ಲಿ ಇದ್ದವರೆಲ್ಲ ಖಾಲಿ ಆಗ್ತಾ ಇದ್ದಾರೆ. ಹೇಗೆ ಅಂತ ಬಂದ್ ಮಾಡಿದ್ದಾರೆ, ಲಾಕ್ ಮಾಡಿದ್ದಾರೆ, ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ. ರೂಮಲ್ಲಿ ಯಾವಾಗ ಮಾಡಿದ್ದು, ಯಾವಾಗ ಬಂದರು ಅಂತ ಹೇಳಿ ಅದು ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ನಂತರ ಮುಂದಿನ ದಿನ ಹೇಳ್ತೀನಿ. ಮುಂದಿನ ಟೈಮ್ ತನಿಖೆ ಯಾವ ಥರ ಆಯಿತು ಅಂತ ನೀವು ಬಂದಿರಲ್ಲ. ಬಂದು ನಾವು ಮೃತಪಟ್ಟಿರೋದನ್ನು ನೋಡಿದ ನಂತರ ಇವಾಗ ಅದು ರೂಮ್ನಲ್ಲಿ ಸೀಲ್ ಮಾಡಿದ್ದೀವಿ. ಸಂಬಂಧಿಕರು ಬರ್ತೀನಿ ಅಂತ ಹೇಳಿದ್ದಾರೆ. FSL ಟೀಮು ಮಂಗಳೂರಿಂದ ಒಂದು ವೇ ಇದ್ದಾರೆ, ಬರ್ತಾ ಇದ್ದಾರೆ. ಫೊರೆನ್ಸಿಕ್ ಟೀಮು ಬರ್ತಾ ಇದೆ. ಅವರೆಲ್ಲ ಬಂದ ನಂತರ ಕಾನೂನು ರೀತಿ ಕ್ರಮ ತಗೊಂಡು ಒಬ್ಬರೇ ಇದ್ರಲ್ಲ ರೂಮಲ್ಲಿ.